ಬಾಲಿವುಡ್ ನಟಿ ಸನ್ನಿ ಲಿಯೋನ್ ಸದ್ಯ ಮಾಲ್ಡೀವ್ಸ್ನಲ್ಲಿದ್ದಾರೆ. ಚಿತ್ರೀಕರಣದಿಂದ ತುಸು ಬ್ರೇಕ್ ಪಡೆದುಕೊಂಡಿರುವ ಅವರು ಕುಟುಂಬದೊಂದಿಗೆ ರಜಾ ದಿನಗಳನ್ನು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ತಮ್ಮ ಮಾಲ್ಡೀವ್ಸ್ ಡೈರಿಯ ಚಿತ್ರಗಳನ್ನು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹಂಚ್ಕೋತಿದ್ದಾರೆ. ಇತ್ತೀಚೆಗೆ ಅವರು ಶಾರ್ಕ್ಗಳೊಂದಿಗೆ ಕಾಣಿಸಿಕೊಂಡಿದ್ದು ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ದಡದಲ್ಲಿ ಕುಳಿತಿರುವ ಸನ್ನಿಯ ಕಾಲಬುಡದಲ್ಲಿ ಶಾರ್ಕ್ಗಳಿವೆ. ಆ ವಿಡಿಯೋವನ್ನು ಹಂಚಿಕೊಂಡಿರುವ ನಟಿ, ಈ ಜಾಗದ ಮೇಲೆ ಪ್ರೀತಿಯಾಗಿದೆ, ಸ್ವಚ್ಛಂದವಾಗಿ ವನ್ಯಜೀವಿಗಳು ಓಡಾಡಿಕೊಂಡಿವೆ ಎಂದು ಬರ್ಕೊಂಡಿದ್ದಾರೆ. ಅಲ್ಲದೆ ಈ ಅನುಭವಗಳನ್ನು ರಾಯಲ್ ಎಂದು ಸನ್ನಿ ಹೇಳಿಕೊಂಡಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಕಿನಿ ಉಡುಗೆಯೊಂದಿಗೆ ಮಸ್ತ್ ಪೋಸ್ ನೀಡಿರುವ ಚಿತ್ರಗಳನ್ನು ಸನ್ನಿ ಲಿಯೋನ್ ಹಂಚ್ಕೋತಿದ್ದಾರೆ. ಸಮುದ್ರ ಕಿನಾರೆಯಲ್ಲಿ ಮಲಗಿರುವ ಚಿತ್ರ, ಮರಳಿನ ಮೇಲೆ ಕುಳಿತಿರುವ ಫೋಟೋಗಳು, ಹೀಗೆ ಒಂದಿಷ್ಟು ಫೋಟೋ ವಿಡಿಯೋಗಳನ್ನು ಅವರು ಹಂಚ್ಕೋತಿದ್ದಾರೆ. ಇದಲ್ಲದೆ ವಾಟರ್ ಸ್ಕೂಟರ್ನಲ್ಲಿ ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುವ ರೀಲ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.